ಕೊರಟಗೆರೆ ಪಟ್ಟಣದ ಕಾಳಿದಾಸ ಬಡಾವಣೆ ಹಿಂಭಾಗ ಸಿನಿಮಾ ಶೈಲಿಯಲ್ಲಿ ಲಾಂಗ್ ಹಿಡಿದು ಗಲಾಟೆ ಮಾಡಿದ ಯುವಕರನ್ನ ಪಿಎಸ್ಐ ಚೇತನ್ಗೌಡ ನೇತೃತ್ವದ ಪೊಲೀಸರ ತಂಡ ಬಂಧಿಸಿದೆ. ಪಾರಿವಾಳದ ಹಣದ ವಿಚಾರಕ್ಕೆ ಜಗಳವಾಗಿ ತಲ್ವಾರ್ ಗ್ಯಾಂಗ್ನಿಂದ ಯುವಕನ ಮೇಲೆ ಮಂಗಳವಾರ ಸಂಜೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಬೆಂಗಳೂರು ಮೂಲದ ಅಜಯ್ ಎಂಬಾತನಿಂದ ಸಂಜೆ 2,000ಕ್ಕೆ ಪಾರಿವಾಳ ಖರೀದಿ ಮಾಡಿ 800 ರೂಪಾಯಿ ಅಡ್ವಾನ್ಸ್ ನೀಡಿದ್ದಾರೆ. ಉಳಿದ ಹಣ ಕೇಳಿದಾಗ ಗಲಾಟೆ ನಡೆದಿದೆ. ಉಳಿದ ಹಣ 1,200 ರೂಪಾಯಿ ಕೊಡುವಂತೆ ಅಜಯ್ ಒತ್ತಡ ಹಾಕಿದಾಗ ಆಕ್ರೋಶಗೊಂಡ ಸಂಜಯ್ ಬಾಕಿ ಹಣ ಕೊಡುವುದಾಗಿ ಕರೆಯಿಸಿ ಲಾಂಗ್ ತೆಗೆದು ಕೊಲೆ ಮಾಡಲು ಯತ್ನ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಕೊಲೆ ಯತ್ನದ ಆರೋಪಿಗಳಾದ ಸಂಜಯ್, ಗಣೇಶ, ನಂದಕುಮಾರ್, ತೇಜ ಸೇರಿದಂತೆ ಅಪ್ರಾಪ್ತ ವಯಸ್ಕರಾದ 6 ಜನರ ಗ್ಯಾಂಗ್ ಇದೀಗ ಪೊಲೀಸರ ಅತಿಥಿ ಆಗಿದ್ದಾರೆ. ಗಲಾಟೆಯಲ್ಲಿ ಅಜಯ್ ಅವರ ಭಾವ ಸಂಪತ್ನ ಕೈ ಬೆರಳುಗಳಿಗೆ ಗಾಯ ಆಗಿದೆ. ಸ್ಥಳಕ್ಕೆ ಪಿಎಸ್ಐ ಚೇತನ್ಗೌಡ, ಎಎಸ್ಐ ಯೋಗೀಶ್ ಸ್ಥಳ ಪರಿಶೀಲನೆ ನಡೆಸಿದರು. 6 ಜನ ಯುವಕರ ಮೇಲೆ ಕೇಸ್ ದಾಖಲಾಗಿದೆ. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಇಲ್ಲಿ ನಿಂತಿದ್ವಿ. ಇಲ್ಲಿ ಬಟ್ಟೆ ಕುತ್ಕೊಂಡು ನಿಂತಿತ್ತು. ಎಲ್ಲಿ ನಿಂತಿದ್ರು? ಇಲ್ಲೇ ತಳ್ಳಾಡಿದ್ರು. ನನಗೆ ಫೋನ್ ಕಿತ್ಕೊಂಡು ತಳ್ಳಾಡಿದ್ರು. ಫೋನ್ ಕಿತ್ಕೊಂಡು ತಳ್ಳಾಡಿದ ತಕ್ಷಣ ಫೋನ್ ಇಂತ ಕಿತ್ಕೊಂಡು ಬರೋಣ ಫೋನಲ್ಲಿ ಬೀಸ್ಬಿಟ್ರು. ನಾನು ಕೈಗೆ ಹಚ್ಚಿತ್ತಲ್ಲ ಅಂತ ಹೇಳ್ಬಿಟ್ಟು ಅವನು ಇನ್ನೊಬ್ಬ ಅವನು ಅದೇನು ಬಂದ. ಗಾಡಿಯಲ್ಲಿ ನಿಂತಿದ್ರಿ ನೀವು? ಗಾಡಿ ನಾವು ನಿಂತಿದ್ವಲ್ಲ, ಅಲ್ಲೇ ನಿಂತಿದ್ರಾ? ಎಲ್ಲಿ ಹೊಡೆದಿದ್ದು ಬಾ ತೋರಿಸು. ಇಲ್ಲ ಟೆನ್ಷನ್ ಇದೆಯಾ? ಇದು ತೆಗಿಬೋದಾ ಮೇಡಮ್? ತೆಗಿಬೋದು. ಬಟ್ ಅಲ್ಲ ಇದು ಅಂತಂದ್ರೆ ಈ ಥರದಲ್ಲ ಮಸ್ತ್ ಅಂದೇವ್ರು. ಇಲ್ಲೆಲ್ಲ ಬಿದ್ದಿತ್ತು ಸರ್. ಮಳೆ ಬೇರೆ ಆಗಿದೆ. ಮಳೆ ಆಗಿತ್ತು ಸರ್, ನಿನ್ನೆ ಮಳೆ ಬೀಳಿದೆ ಇಲ್ಲ. ಅದು